ಕಾಸರಗೋಡು ಮತ್ತು ಮಂಗಳೂರು ಭಾವನಾತ್ಮಕವಾಗಿ ಮತ್ತು ವ್ಯಾವಹಾರಿಕವಾಗಿ ಸಂಬಂಧ ಹೊಂದಿದಂಥ ಪ್ರದೇಶ. ಅಲ್ಲಿರುವಂಥ ವಿದ್ಯಾರ್ಥಿಗಳು, ಸರ್ಕಾರಿ ಅರೆ ಸರ್ಕಾರಿ ನೌಕರರು, ವೈದ್ಯಾಧಿಕಾರಿಗಳು, ಇಲ್ಲಿರುವವರು ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗುವವರು ಬಹಳಷ್ಟು ಮಂದಿ ಇದ್ದಾರೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಕೂಡ ಈಗ ಸಮಸ್ಯೆಗಳಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ಜೊತೆಗೆ ಮಾತನಾಡಿ ಸಮಸ್ಯೆ ಪರಿಹಾರಕ್ಕೆ ಸೂಚಿಸಲಾಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಈ ಬಗ್ಗೆ ಎರಡೂ ಜಿಲ್ಲಾಧಿಕಾರಿಗಳ ಜೊತೆಗೆ ಮಾತನಾಡಿ ಮಂಗಳೂರಿನಿಂದ ಕಾಸರಗೋಡಿಗೆ ಮತ್ತು ಕಾಸರಗೋಡಿನಿಂದ ಮಂಗಳೂರಿಗೆ ಬರುವಂಥವರಿಗೆ ಉದ್ಯೋಗಕ್ಕೆ ಇರುವಂತಹ ಪಾಸ್ಗಳನ್ನು ಮಾನ್ಯತೆ ಮಾಡಬೇಕು ಮತ್ತು ಹೊಸ ಪಾಸ್ಗಳನ್ನು ನೀಡುವ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಸಲಹೆಯನ್ನು ಕೊಟ್ಟಿದ್ದೆ. ಮುಖ್ಯ ಕಾರ್ಯದರ್ಶಿಯವರು ಒಪ್ಪಿಕೊಂಡು ಎರಡೂ ಜಿಲ್ಲಾಧಿಕಾರಿಗಳನ್ನು ಮಾತನಾಡಿಸಿ ಸಂಜೆಯ ಒಳಗೆ ಪರಿಹಾರ ಸಿಗಲಿದೆ ಎನ್ನುವಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ಸಚಿವ ಕೋಟ ವ್ಯಕ್ತಪಡಿಸಿದ್ದಾರೆ. ಕಾಸರಗೋಡು ಮತ್ತು ಮಂಗಳೂರು ಭಾವನಾತ್ಮಕವಾದಂಥ ಸಂಬಂಧಗಳು ಮತ್ತು ವ್ಯಾವಹಾರಿಕವಾಗಿ ಸಂಬಂಧ ಹೊಂದಿರುವಂಥ ಒಂದು ಪ್ರದೇಶಗಳು ಕಾಸರಗೋಡು ಮತ್ತು ಮಂಗಳೂರು. ಅಲ್ಲಿರುವಂಥ ವಿದ್ಯಾರ್ಥಿಗಳು, ಅಲ್ಲಿರುವಂಥ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ವೈದ್ಯಾಧಿಕಾರಿಗಳು ಇಲ್ಲಿ ಬರುವುದು ಮತ್ತು ಇಲ್ಲಿರುವವರು ಅಲ್ಲಿ ಹೋಗುವುದು ರೂಢಿ. ಲಾಕ್ಡೌನ್ ಹಿನ್ನೆಲೆ ಆಗಿರುವಂಥ ಸಮಸ್ಯೆ ಹಿನ್ನೆಲೆಯಲ್ಲಿ ನಾನು ರಾಜ್ಯದ ಮುಖ್ಯ ಕಾರ್ಯದರ್ಶಿ ವಿಜಯಭಾಸ್ಕರ್ ಅವರಿಗೆ ನಿನ್ನೆ ಕೂಡ ಮಾತಾಡಿದ್ದೆ ಮತ್ತು ಇವತ್ತು ಮಾತಾಡಿ ಎರಡೂ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿರುವ ಕಾಸರಗೋಡಿಂದ ಮಂಗಳೂರಿಗೆ ಬರುವವರಿಗೆ, ಮಂಗಳೂರಿಂದ ಕಾಸರಗೋಡಿಗೆ ಬರುವವರಿಗೆ ಇರುವಂಥ ಪಾಸ್ಗಳನ್ನು, ಅವರಿಗಿರುವಂಥ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪಾಸ್ಗಳಿದ್ರೆ ಅದನ್ನು ಮಾನ್ಯತೆ ಮಾಡಬೇಕು ಅಥವಾ ಹೊಸ ಪಾಸನ್ನು ಅವರಿಗೆ ಕೊಡುವಂಥ ವ್ಯವಸ್ಥೆಗಳು ಮಾಡಬೇಕು ಅನ್ನುವಂಥ ಸಲಹೆಯನ್ನು ನೀಡಿದ್ದೆ. ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಒಪ್ಪಿಕೊಂಡು ಎರಡೂ ಜಿಲ್ಲಾಧಿಕಾರಿಗಳು ಕರೆದು ಇವತ್ತು ಮಾತಾಡಿ ಇವತ್ತು ಸಂಜೆಯೊಳಗೆ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ನನಗೆ ವಿಶ್ವಾಸ ಇದೆ ಈ ಸಮಸ್ಯೆಗಳು ಇವತ್ತು ಪರಿಹಾರ ಆಗುತ್ತೆ. ಮಹಾರಾಷ್ಟ್ರದಿಂದ ಬರುವವರಿಗೆ ಸೇವಾ ಸಿಂಧುವಲ್ಲಿ ಅವರು ಅಪ್ಲೈ ಮಾಡಬೇಕಾಗಿತ್ತು. ಈಗ ರಿಜಿಸ್ಟ್ರೇಷನ್ ಆದರೆ ಸಾಕು ಅಂತೇಳಿ ಎರಡು ಜಿಲ್ಲಾಡಳಿತಗಳ ಹತ್ರ ಒಪ್ಕೊಂಡಿದ್ದೇವೆ. ರಾಜ್ಯದಿಂದ ಅದೇ ರೀತಿ ಸೂಚನೆ ಇದೆ. ಹಾಗಾಗಿ ಯಾರ್ಯಾರು ಸೇವಾ ಸಿಂಧುವಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅವರು ತಮ್ಮದೇ ಆದ ವಾಹನದಲ್ಲಿ ಬಂದರೆ, ಆದರೆ ಮಹಾರಾಷ್ಟ್ರದಲ್ಲಿ ಬಂದವರೆಲ್ಲರಿಗೂ ಕೂಡ ಒಂದು ಕ್ವಾರಂಟೈನ್ ವ್ಯವಸ್ಥೆಗಳನ್ನು ಮಾಡಲೇಬೇಕಾಗುತ್ತೆ. ಮತ್ತು ಕ್ವಾರಂಟೈನ್ ವ್ಯವಸ್ಥೆ 7 ದಿವಸ ಅಂತಿದ್ದರೂ ಕೂಡ ಅವರಿಗೆ ಕೊರೋನಾ ಟೆಸ್ಟ್ ಮಾಡಿದ ನಂತರವೇ ಬಿಡುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಕೆಲವು ಪ್ರಕರಣಗಳಲ್ಲಿ 14 ದಿವಸ ಆಗಿದೆ, ಆದರೆ ಟೆಸ್ಟಿಂಗ್ ರಿಪೋರ್ಟ್ಗಳು ತಡ ಆಗಿದೆ ಮತ್ತು 2ನೇ ಸತಿ ಟೆಸ್ಟ್ ಮಾಡಲಿಕ್ಕೆ ಹೋಗಿದೆ. ಅಂಥ ಪ್ರಕರಣಗಳಲ್ಲಿ 14 ದಿವಸ ಆದಾಗ ಒಂದಿಷ್ಟು ಅವರು ಒತ್ತಡ ಹಾಕಿದಾಗ ಕೆಲವು ಕಡೆ ಒಂದೆರಡು ಕಡೆ ಬಿಟ್ಟಿದ್ದಾರೆ. ಅದರಲ್ಲಿ ಬೋಳಿಯಾರು ಒಂದು. ಆ ಬೋಳಿಯಾರಲ್ಲಿ ಬಂದ ಪ್ರಕರಣಕ್ಕೆ ಬೇಕಾದಂಥ ಕ್ರಮವನ್ನು ಸೀಲ್ ಡೌನ್ ಮಾಡೋದಂತೆ ಎಲ್ಲ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ 7 ದಿವಸ ಅಂತ ಮಾರ್ಗಸೂಚಿ ಇದ್ದರೂ ಕೂಡ ಟೆಸ್ಟ್ ಮಾಡಿಯೇ ಬಿಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾವು ಕೇಂದ್ರದ ಮಾರ್ಗಸೂಚಿ ಪ್ರಕಾರ ಜೂನ್ 8ನೇ ತಾರೀಕಿನಿಂದ ದೇವಸ್ಥಾನಗಳನ್ನು ತೆರಿಬೇಕು ಅನ್ನುವಂಥ ಸೂಚನೆ ಇದೆ. ಅದಕ್ಕೆ ಬೇಕಾಗಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವುದು, ಶುಚಿತ್ವ ಕಡೆ ಗಮನ ಕೊಡುವಂಥದ್ದು ಸೇರಿದಂತೆ ಪೂಜಾ ಪ್ರಕ್ರಿಯೆಗಳು ಹೇಗಿರಬೇಕು, ಗರ್ಭಗುಡಿಗೆ ಅರ್ಚಕರು ಮಾತ್ರ ಸೀಮಿತ ಆಗಿರಬೇಕು, ಇನ್ನೂ ಕೆಲವು ವಿಚಾರಗಳನ್ನು ಇಟ್ಕೊಂಡು ಒಂದು ಮಾರ್ಗಸೂಚಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಾಳೆ ಹೊರಡಿಸ್ತೇವೆ. ಒಟ್ಟಾರೆ ಯಾವುದೇ ಗೊಂದಲ ಇಲ್ಲದೆ ನಮ್ಮ ದೇವಸ್ಥಾನ ಭಾವುಕ ಭಕ್ತರಿಗೆ ಮುಕ್ತವಾಗ್ತದೆ ಎನ್ನುವಂಥ ಆಶೆ ಇದೆ ನಮಗೆ.